ಮುಲ್ದಣ ಲೀಲೆಯ ಗುಣಶೀಲ ಅವನಿ ಪಾಲ ಗುಣಶೀಲ ತರಳರೆಲ್ಲರದು ಎಂದಿನ ಪರಿಯೊಳಾಗಬಹುದು ಹರಿಗೆ ಎರಗಿ ನಿಲ್ದು ಬೇಡರುವರ ರಹಸ್ಯಬಹುದು ಲಾಲಿಸವನ್ನಿ ಪಾಲ ಮುಂದಣ ಲೀಲೆಯ ಗುಣಶೀಲ ಭೂಪಾಲ ನಮ ಕುಂಡಲವಿತ್ತು ಕುಂಡಲಮಣಿ ವರದ ಎಲ್ಲ ನನ್ನ ಮುಖವನ್ನು ನೋಡಿ ಏನೋ ಒಂದು ಅಪಹಾಸ್ಯದ ಹಾಗೆ ಮುಸಿ ಮುಸಿ ನಗುತ್ತಾ ಇದ್ದೀನಿ. ಮುಸಿ ನಗಾಡುದಲ್ಲ, ನಿನ್ನ ಮುಖವನ್ನು ನೋಡುವಾಗ ನಗಡದೆ ಎಂತದ್ದು ಮಾಡುದು ಅಂತ ಗೊತ್ತಾಗುದಿಲ್ಲ. ಉಕ್ಕಿ ಬರ್ತದೆ. ಏನು ನನ್ನ ಮುಖದಲ್ಲಿ ಮಂಗ ಕುಣಿಯುತ್ತಾ ಉಂಟ? ಅಯ್ಯೋ, ಮಂಗ ಕುಣಿತದೆ ಅಂತಲ್ಲ, ಮತ್ತೆ ನಾವು ಯಾವಾಗದಿಂದ ನಗಾಡುವುದಕ್ಕೆ ಬೇಕಾಗಿ ಕಾಯ್ತಾ ಇದ್ದೇವೆ. ನೀನು ಈಗ ಬಂದದ್ದು, ಆದ್ರಿಂದ ಈಗ ನಗಾಡುದು. ಒಬ್ಬನನ್ನು ಕಂಡು ಒಬ್ಬ ಅಪಹಾಸ್ಯ ಮಾಡಬೇಕಿದ್ರೆ ಆ ವ್ಯಕ್ತಿ ಸ್ವಭಾವತಃ ಒಂದು ವಿಕಾರವಾಗಿರಬೇಕು ಅಲ್ವಾ, ಅಥವಾ ಒಂದು ಅಪಹಾಸ್ಯದ ವಸ್ತುವಾಗಿರಬೇಕು. ಇಲ್ಲ, ಒಂದು ಅವನ ಮಾತು ಅವನ ಕೃತಿಯೋ ಏನಾದ್ರೂ ಅಪಹಾಸ್ಯಕ್ಕೆ ಎಡೆ ಮಾಡಿ ಕೊಡಬೇಕು. ನಾವೆಲ್ಲ ಬಾಲರು ಒಂದಾದದ್ದು ಈಗಲ್ಲ. ಈ ಬಾಲ ಮತ್ತು ನಾವು ಒಂದಾದದ್ದು ಯಾವಾಗ? ಇವತ್ತು ನಿನ್ನೆಯ 20 ವರ್ಷಗಳ ಹಿಂದೆ. ಬೇಡ ಬೇಡ ಬೇಡ, ಎಷ್ಟೋ ವರ್ಷಗಳಿಂದ ನಾವು ಜೊತೆಯಾಗಿದ್ದೇವೆ. ನಾವಿಲ್ಲ ನಿನಗೆ ಆಗುದಿಲ್ಲ, ನೀವಿಲ್ಲ ನಮಗೆ ಆಗುದಿಲ್ಲ. ಹಾಗಿದ್ರೆ ನನ್ನ ನಡವಳಿಕೆಯಲ್ಲಿ ನೀವೇನು ಕೊರತೆಯನ್ನು ಕಾಣಲಿಲ್ಲ. ಹಾಗಿದ್ರೆ ನಗುವುದಕ್ಕೆ ಕಾರಣ ಬೇಕಲ್ಲ. ಏನಾದ್ರೂ ಒಂದು ಕಾರಣ ಇಲ್ಲದೆ ನಗುವುದು ಯಾರು? ಒಂದೋ ಸಣ್ಣ ಮಕ್ಕಳು, ಅದಕ್ಕೆ ಕಾರಣ ಬೇಡ ನಗಲಿಕ್ಕೆ. ಅಲ್ಲ ಅಂತಾದ್ರೆ ಹುಚ್ಚರು. ನಾನು ನಿನ್ನ ಅವಸ್ಥೆ ಆಲೋಚನೆ ಮಾಡುದು ಪುಣ್ಯಾತ್ಮ. ನೀನು ಹುಟ್ಟಿ ಇಷ್ಟು ವರ್ಷ ಆಗಿದೆ. ಕೆಲವರೆಲ್ಲ ನಿನ್ನ ಬಗ್ಗೆ ಭಜನೆ ಮಾಡುದು. ಅಯ್ಯೋ ದೇವ, ಏನಂತ? ಅಲ ಮಾರಲು ಹೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ. ಅದೇನು ಕಾಲಿಗಡ್ಡ ಕಟ್ಟಿದ್ದು? ಮೀಸೆ ಇರ್ಲಿಲ್ವಾ? ಗಡ್ಡ ಮೀಸೆ ಎರಡೂ ಇಲ್ಲ, ಆದ್ರೂ ಕಾಲಿಗಡ್ಡ ಕಟ್ಟಿದ. ಕಾಲಿಗಡ್ಡ ಈ ಕಡೆ ಕೆಲವು ಹೇಳ್ತಾ ಇದ್ದಾರೆ, ನೆಲ್ಯಾಡಿ ಬಂದೆ ನೀನು ರಂಗಯ್ಯ. ನೆಲ್ಯಾಡಿ ಅಲ್ಲ, ಅಲ್ವೋ? ಎಲ್ಲಿ ಆಡಿ ಬಂದೆಯೋ? ದೂರಕ್ಕೆ ಕೇಳುದು ನೆಲ್ಯಾಡಿ ಅಂತಲೇ ಹೇಳುದು. ಹೇಳೋದು ಹಾಗೆಂದು ಅವರು ಹೇಳೋದು ತಪ್ಪಲ್ಲ. ಅಲ್ಲ, ಇನ್ನು ಹಾಲ ಮಾರಲು ಹೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ. ಏನು ಕಾಲಿಗಡ್ಡ ಕಟ್ಟಿದ್ದಲ್ಲ, ಮತ್ತೆ ಕಾಲಿಗೆ ಅಡ್ಡವ ಕಟ್ಟಿದ. ಹಾಲ ಸುಂಕವ ಬೇಡಿ ಕೋಲನ್ನೇ ಅಡ್ಡ ಕಟ್ಟಿ ಶಾಲೆಯ ಸೆಳೆಕೊಂಡು ನೀರೆಯಲೆಲ್ಲರ ಶಾಲೆಯ ಸೆಳೆಕೊಂಡು ಪೇಳದೋಡಿದ ಕೃಷ್ಣ. ಯಾಕೆ? ಸಂಸ್ಕಾರಹೀನರಾದವರು ನಮ್ಮವರಾದ ಯಾದವರು. ಅವರಿಗೆಲ್ಲ ಸಂಸ್ಕಾರ ಇಲ್ಲ. ಎಷ್ಟು ಹೊತ್ತಿಗೆ ಕುಡಿಯುವುದು ಅಂತ ಇಲ್ಲ. ಎಲ್ಲಿ ಕುಡಿಯುವುದು ಅಂತ ಇಲ್ಲ. ಒಂದು ಲೆಕ್ಕ ಇಲ್ಲ. ಹೇಗೆ ಕುಡಿಯುವುದು ಅಂತ ಇಲ್ಲ. ಒಟ್ಟಾರೆ ಕುಡಿಯುವುದು. ಸಿಕ್ಕಲ್ಲಿ ಕುಡಿದು ಸಿಕ್ಕಲ್ಲಿ ಬಿದ್ದು ಸಂಸ್ಕಾರಹೀನರಾಗಿ ವ್ಯವಹರಿಸುವವರನ್ನು ಸರಿ ಸಂಸ್ಕಾರಕ್ಕೆ ತರುವುದಕ್ಕಾಗಿ ಅವರ ಗಳಿಕೆಯಲ್ಲಿ ಒಂದು ಪಾಲು ಬೊಕ್ಕಸಕ್ಕೆ ಸೇರಬೇಕು ಅನ್ನುವ ಹಾಗೆ ಸುಂಕ ಅನ್ನುವ ಶಾಸನವನ್ನು ವಿಧಿಸಿದ್ರು ಅಲ್ವಾ? ಹಾಗಿದ್ರೆ ನನ್ನ ಕೃತಿಯಲ್ಲಿ ಏನೋ ಕೊರತೆ ಇಲ್ಲ, ನಾನು ಮಾಡಿದ್ದೇನೋ ತಪ್ಪಿಲ್ಲ. ಮತ್ತೆ ನೀವು ನಗುವುದಕ್ಕೆ ಕಾರಣ ಏನು? ಶಶಿಮುಖಿಯರೆಲ್ಲ ಮೊಸರು ಮಾರಲು ಹೋದರೆ ನಿನ್ನಯ ಕಂದ ಪೆಸರೇನೆಂದಲೇ ಕೇಳಿದ. ಹೌದು, ಅಚನಾದ ಎನ್ನ ಮೇಲೆ
ಕುಸುಮಾವ ತಂದಿಕ್ಕಿ ಚಚಿಮುಖಿಯರಿಗೆಲ್ಲ ಬಸಿರು ಮಾಡಿದಕ್ಕೆ ಹಾಗಲ್ಲ ಮಾರಾಯ. ಯಾರು ಹೇಳಿದ್ದು ಶಶಿಮುಖಿಯರಿಗೆಲ್ಲ ಬಸಿರು ಮಾಡಿ ಶಶಿಮುಖಿಯರನ್ನೆಲ್ಲ ವಶವ ಮಾಡಿದ. ಅದು ಹೇಳುವವರಾಗಿ ಹೇಳ್ತಾರೆ. ಹೇಳುವವರಲ್ಲ, ಹೇಳುವವರು. ದಿವಸಕ್ಕೊಬ್ರು ಬರೆಯುವವರು ಸಿಗುವುದು, ಹಾ. ಅವರು ಒಂದೊಂದು ಬರೆದು ಹಾಕುವುದು, ಅದನ್ನೇ ಸತ್ಯ ಅಂತ ನೀವು ನಂಬುದು. ಅವರು ಹೇಳಿ ನೀನು ಹೌದಾ ಮಾಡಿ ಏನು ಮಾಡಿಯಲ್ಲ. ಯಾಕೆ ಮಾಡಿದ್ದು? ನೀನು ಬಯಲು ಪ್ರದೇಶದಲ್ಲಿ ಏಕಾಂತದಲ್ಲಿ ಹೆಣ್ಣಾದವಳು ಸ್ನಾನ ಮಾಡಬೇಕಾದ್ದು ವಿಚಾರ, ಹೌದು, ಆಚಾರ, ಸಂಸ್ಕಾರ. ಹೌದು. ಅದನ್ನು ಬಿಟ್ಟು ಹಾ. ಹೊಳೆಯಲ್ಲಿ ಬತ್ತಲಾಗಿ ಹಾ. 10 ಮಂದಿ ಹೋಗುವಲ್ಲಿ ಸ್ನಾನ ಮಾಡಬಾರದು ಹಾ. ಅನ್ನುವ ಕಾರಣಕ್ಕಾಗಿ ಅವರನ್ನೆಲ್ಲ ಹಾ. ಬಟ್ಟೆಯನ್ನು ನಾನು ತೆಗೆದಿಟ್ಟೆ. ಮಾನದ ಪ್ರಜ್ಞೆಯನ್ನು ಮೂಡಿಸಿದ್ದವರಿಗೆ ಹಾ. ಮಾನವನ್ನು ಮೂಡಿಸುವುದಕ್ಕಾಗಿ ಕೃತಿಯನ್ನು ಗೈದಿನೇ ವಿನಃ ಹಾ. ಮತ್ತೊಬ್ರು ಅಪಹಾಸ್ಯ ಮಾಡ್ಲಿ ಅಂತಲ್ಲ. ಒಳ್ಳೇದು ಮಾಡಿದ್ರು ಅದು ಪ್ರಚಾರ ಕೆಟ್ಟದಂತಲೇ ಬರೋದು ಪುಣ್ಯಾತ್ಮ. ಈಗ ನಾವು ನೆಗಾಡಿದ್ಯಾಕೆ ಅಂತ ಯಾಕೆ ನಗಾಡಿ? ನಂದ ಜಾತ ನೀನು ಕೇಳ್ಪೊಸತೋದು ಸುದ್ದಿಗಳೇನು ಕೇಳ್ಪೊಸತೊಂದು ಸುದ್ದಿಗಳೇನು ನಂದ ಜಾತ ನೀನು ಹೊಸತೊಂದು ಸುದ್ದಿಗಳನು ಹೊಸತೊಂದು ಸುದ್ದಿಗಳನು ಗ್ರಹಿಸದನು ಮನಸ್ಸಿಗೆ ಬಂದರೆ ಗ್ರಹಿಸದನು ಸುದ್ದಿಯನು ಮನಸ್ಸಿಗೆ ಬಂದರೆ ಗ್ರಹಿಸದನು ನಂದ ಜಾತ ನೀನು ಕೇಳ್ಪೊಸದೊಂದು ಸುದ್ದಿಗಳನು ಬಂದರೆ ಗ್ರಹಿಸದನು ನಂದ ಮತ್ತು ನಗಾಡಿದ್ರೆ ಪೆಟ್ಟು ಕೊಟ್ಟೇನು? ನಿನ್ನನ್ನು ಆಲೋಚನೆ ಮಾಡುವಾಗ ನನಗೆ ನಗು ಎನ್ನುವುದು ಒಂದು ಕಟ್ಟೆಯನ್ನು ಕಟ್ಟುತ್ತೇವೆ ನಾವು ನೀರಿಗೆ ತಡೆಯಾಗಿ, ಹೌದಾ? ಆ ನೀರು ಮತ್ತೆ ಉಕ್ಕಿ ಬಂದ್ರೆ ಏನಾಗುತ್ತದೆ? ಮತ್ತು ಉಕ್ಕಿದ್ರೆ ಕಟ್ಟೆ ಒಡೆಯುತ್ತದೆ, ಹೌದಾ? ನನ್ನ ನಗುವಿನ ಸ್ಥಿತಿ ಈಗ ಹಾಗಾಗಿದೆ. ಕಟ್ಟೆ ಒಡೆಯುವಲ್ಲಿವರೆಗೆ ಕಟ್ಟೆ ಒಡೆದು ಒಳಗಿಂದ ಬರ್ತಾ ಉಂಟು. ಹಾಗಂತ ನಿನ್ನೆ ಇದಿರಿಗೆ ನಗಾಡುವುದಕ್ಕೂ ಹೆದರಿಕೆ ಆಗ್ತದೆ. ಎರಡು ಕೊಟ್ರೆ ಆಯ್ತು, ಕೊಡುವುದಿಲ್ಲ. ನಗಬೇಕಿದ್ರೆ ಕಾರಣ ಬೇಕಲ್ಲ. ಕಾರಣ ಉಂಟು. ಏನು? ನಾನು ನಿನಗೆ ತಂದೆ. ಇದು ಪೆಟ್ಟು ತಿನ್ನುವ ಲಕ್ಷಣ. ಇದು ಪೆಟ್ಟು ತಿನ್ನುವ ಲಕ್ಷಣ. ಯಾಕೆ? ನೀನು ನನಗೆ ತಂದೆ, ಹೌದು. ಹಾಗಿದ್ರೆ ನನ್ನ ಇದ್ದ ತಂದೆ ಯಾರು? ನಂದಜಾತ ನೀನು, ನಾನು ನಂದಜಾತ. ನಾನು ನಿನಗೆ ತಂದೆ. ನೀನು ನಂದನು. ನಂದಜಾತ ನೀನು, ನಂದಜಾತ ನಾನು. ನಾನು ನಿನಗೆ ತಂದೆ. ಹಾಗಿದ್ರೆ ನಂದ ನೀನಾಗ್ಲಿಲ್ವಾ? ಹೊಸತೊಂದು ಸುದ್ದಿಗಳನ್ನು. ಅಯ್ಯೋ, ನೀನೊಂದೊಂದು ಶಬ್ದವನ್ನು ವಿಂಗಡಣೆ ಮಾಡಿ ಅನರ್ಥ ಮಾಡಿ. ಯಾಕೆ? ನಂದಜಾತ ನೀನು, ನೀನು ನಾ ತಂದೆ ಹೊಸತೊಂದು ವಿಚಾರಗಳನ್ನು.
ಅದನ್ನು ನೇರವಾಗಿ ಹೇಳಬೇಕಲ್ಲದೆ ತುಂಡು ತುಂಡು ಮಾಡಿದ್ರೆ ಏನಾದೀತು? ತುಂಡು ತುಂಡು ಮಾಡಲಿಕ್ಕೆ ಬೇರೆ ವಿಷಯ ಇಲ್ಲ. ತುಂಡು ತಂದೆಯನ್ನೇ ಪ್ರಥಮ ತುಂಡು ಮಾಡಬೇಕು. ಮೊದಲು ಅಪ್ಪನನ್ನು ತುಂಡು ಮಾಡಿದ್ನ ಅವ ಬದುಕಿತಾನೆ ಅಂತ ಲೆಕ್ಕ. ಹಾಗಾಗಬಾರ್ದು. ಅರ್ಥ ವ್ಯತ್ಯಾಸವಾಗ್ತದೆ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ಪ್ರಹ್ಲಾದ ನಾಪಿತ ಅಂದ್ರೆ ಏನು? ನಾಪಿತ ಅಂದ್ರೆ ಬೋಳಿಸುವವ. ನಾಪಿತ ಬೋಳಿಸು. ಪ್ರಹ್ಲಾದನ ತಂದೆಯನ್ನು ಬೋಳಿಸುವವನ ಅದು ಗೊತ್ತಿಲ್ಲ. ಪ್ರಹ್ಲಾದನ ಪಿತ. ಪ್ರಹ್ಲಾದನ ಪಿತ ಅಲ್ಲ, ಪ್ರಹ್ಲಾದನ ಎಳಿಲಿಕ್ಕಿಲ್ಲ ಅಲ್ಲಿ. ನಾವನ್ನು ಎಳಿಬೇಡ. ಹಾಗಾದ್ರೆ ನಾಪಿತನನ್ನು ಎಳೆಯುವುದು ಬೇಡ. ಎಳೆಯುವುದು ಬೇಡ. ಪ್ರಹ್ಲಾದ ಅವನೇ ಪಿತ ಬಾಧಿಸುತ್ತಿರುವಾಗ ಪ್ರಹ್ಲಾದ ಪಿತ ಬಾಧಿಸುತ್ತಿರುವಾಗ ಪುಣ್ಯಾತ್ಮ 1 ವಾರ ಆಯ್ತು ಹಲ್ಲುಜ್ಜದೆ, ಇಲ್ಲಿಗೆ ಬರ್ತದೆ ಅದು. ಅದು ಕರ್ಪೂರ ತಾಂಬೂಲ. ಹಾಗೆ ಅವ ಅಲ್ಲಿ ಇಣುಕ್ತಾ ಇದ್ದಾನೆ. ಬಾ ಬಾ, ಏನು ಮಾಡುದಿಲ್ಲ, ಬಾ. ನಿನಗೆ ಹೊಡೆಯುವುದಿದ್ರೆ ಯಾವತ್ತೋ ಹೊಡಿತಿದ್ದೆ ಮಾರೆ. ನೀನು ಜನ್ಮಕಾಲಕ್ಕೆ ಉದ್ಧಾರ ಆಗುದಿಲ್ಲ, ಆದ್ರಿಂದ ಹೊಡೆಯುವುದಿಲ್ಲ. ನಿನಗೆ ಸಮಯ ಪ್ರಜ್ಞೆ ಇಲ್ಲ. ಹಾಗಲ್ಲ, ನನ್ನ ವಿಷಯ ದೊಡ್ಡುಂಟು. ಅದು ಹೊತ್ತುಕೊಂಡು ಬರುವಾಗ ಭಾರ ಆಗ್ತದಲ್ಲ. ವಿಷಯವನ್ನು ಹೊತ್ತುಕೊಂಡು ಬರುವಾಗ ನಿಧಾನವಾಯಿತು ಅಲ್ವಾ? ತೊಂದರೆ ಇಲ್ಲ. ಯಾವಾಗ ಬಂದ್ರು ನಿನಗೆ ಕೊಡುವಷ್ಟನ್ನು ಖಂಡಿತ ಕೊಡ್ತೇನೆ. ತಡಾದ್ರೂ ಬೇಗ ಬಂದಿದ್ದಾನೆ. ನನಗೊಂದು ಹೊಸ ಸುದ್ದಿಯನ್ನು ತಂದೆ. ಸುದ್ದಿ ತಂದೆ? ಏನು ಹೊಸ ಸುದ್ದಿ? ಹೊಸ ಸುದ್ದಿ ಅಂತ ಹೇಳಿದ್ರೆ ನಿನ್ನ ಬಗ್ಗೆ ಈ ನಂದ ಗೋಕುಲದಲ್ಲಿ ಒಂದು ಪ್ರಚಾರ ಉಂಟು. ಏನು? ಕೃಷ್ಣ ಅಂತ ಹೇಳಿದ್ರೆ ಏನು? ಏನು? ಕಾಣುವುದಕ್ಕೆ ಮಾನುಷ ಸ್ವರೂಪಿ ಆದ್ರೂ ಅವ ಹುಟ್ಟಿ ಬಂದ ಭಗವಂತ. ಪ್ರಪಂಚದಲ್ಲಿರುವಂತಹ ಕೆಟ್ಟದ್ದನ್ನು ಅಳಿಸಿ ಒಳ್ಳೆಯದನ್ನು ಉಳಿಸಬಲ್ಲವ ಅಂತ. ಹೌದಾ? ಹಾಗಾದ್ರೆ ನಿನ್ನದಾದಂತಹ ಆ ಯೋಗ್ಯತೆಗೆ ಒಂದು ಹೊಸ ಸವಾಲು. ನನ್ನ ಯೋಗ್ಯತೆಗೊಂದು ಸವಾಲು? ಸವಾಲು. ಯಾರು ಒಡ್ಡುವವರು? ಒಡ್ಡುವವರು ಯಾರು ಅಂತ ಕೇಳಬೇಕಾ? ಹೇಳು ಮಾರೆ, ಹೇಳ. ನಾನು ಒಬ್ಬನೇ ಹೇಳುದಾ? ಪೂರ್ತಿ ಹೇಳಲಿಲ್ಲ. ಇಲ್ಲ. ನಾರಿ ಜಾತಿಯೊಳಗೆ ರಾಧೆಯು ಬೂರಿ ಚೆಲುವಿ ಧರಿಗೆ ರಂಗ ಮಾತುಂಟು, ಗುಡ್ಡೆಗೆ ಗುಡ್ಡೆ ಅಡ್ಡ ಉಂಟು ಅಂತ. ಹೌದು ಅಲ್ವೇ? ಆ ಮಾತು ಸತ್ಯ ನಾವು ಭಾವಿಸಿರ್ಲಿಲ್ಲ, ಈಗ ಅದು ಸ್ಪಷ್ಟವಾಯ್ತು ಹೌದು ಅಂತ. ಯಾವ ವಿಷಯದಲ್ಲಿ? ನಿನ್ನನ್ನೇ ಉದ್ದೇಶಿಸಿ ಹೇಳುದು. ಈ ಮೊದಲು ನಿನಗೊಂದು ಎಮ್ಮೆ ಇತ್ತು ದೊಡ್ಡ. ಒಂದು ಎಮ್ಮೆ ಅಲ್ಲ, ಅವರ ಮನೆಯಲ್ಲಿ ತುಂಬಾ ಎಮ್ಮೆ, ದನ, ಹೋರಿ ಎಲ್ಲ ಉಂಟು. ತುಂಬಾ ಉಂಟು ಅಂತ ಅಲ್ಲ ಪುಣ್ಯಾತ್ಮ. ಮತ್ತೆ ಇದು
ಹೆಮ್ಮೆ ಆ, ಆ. ಹೆಮ್ಮೆ ಹೆಮ್ಮೆ ಆ, ಹೆಮ್ಮೆ, ಏನು? ಹೆಮ್ಮೆ ಇತ್ತು. ಏನು ಬೇರೆ ಏನಲ್ಲ, ನಿನ್ನ ಹೆಂಡತಿ ರಾಧೆ ಇದ್ದಾಳಲ್ಲ, ಆ, ಅವಳಷ್ಟು ಚೆಲುವೆಯೇ ಪ್ರಪಂಚದಲ್ಲಿ ಯಾರು ಇಲ್ಲ. ನನ್ನ ಹೆಂಡತಿಯೇ ಪೂರಿ ಚೆಲುವೆ. ಪೂರಿ ಬೂರಿ ಚೆಲುವೆ ಚೆಲುವೆ. ಎದೆಗೊಟ್ಟು ಎದಟ್ಟು ನಡೀತಾ ಇದೆಯಲ್ಲ, ಅದು ಅಭಿಮಾನ, ಎಂತದ ಅಭಿಮಾನ? ಅದು ಅಹಂಕಾರ ಅಲ್ಲ. ಆ. ಒಂದು ಕೈಯಲ್ಲಿ 5 ಬೆರಳಿದೆ ಅಹಂಕಾರವ ಅದಲ್ಲ, ಅದಲ್ಲ. ಅದು ಉಂಟು ಸತ್ಯ ವಿಚಾರ. ಉಂಟು. ರಾಧೆ ಅಷ್ಟು ಚಂದ ಇದ್ದ ಕಾರಣವೇ ನನ್ನ ಮಡದಿ ರಾಧೆ ಬೂರಿ ಚೆಲುವೆ. ಅದು ಎಲ್ಲಿಯವರೆಗೆ? ನಿನ್ನೆವರೆಗೆ. ಎಲ್ಲಿಯವರೆಗೆ? ಎಲ್ಲಿಯವರೆಗೆ? ನಿನ್ನೆ ನಿನ್ನೆ ಇಂದಲ್ಲ, ನಿನ್ನೆ. ನಿನ್ನೆಯವರೆಗೆ ಅದು ಸತ್ಯ ಎಂಬುದು ನಾವು ಕೂಡ ಭಾವಿಸಿದ್ದೆವು. ಈಗ ನಿನ್ನಂತ ಪುಣ್ಯಾತ್ಮ ಯಾರೂ ಇಲ್ಲ ಎಂಬಾಗ ಈಗ ನೋಡಿದ್ರೆ ನಿನ್ನ ಹೆಂಡತಿ ರಾಧೆ ಅವಳೊಂದು ಚಂದವ, ಚಂದವ ಅವಳು. ಅದು ಚಂದವ ನನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ ರಾಧೆ ಒಂದು ಚಂದವ ಮಾರಾಯ. ಈಗ ಅವಳು ಚಂದ ಅಲ್ಲ ಅಂತ ಆಗಬೇಕಿದ್ರೆ ಅದಕ್ಕಿಂತ ಮಿಗಿಲಾದ ಸೌಂದರ್ಯವತಿ ಮತ್ತೊಬ್ಬಳು ಬೇಕು. ಅದು ವಿಷಯ. ತರುಣಿಯೊಬ್ಬಳಿಗಳು ತೇಜದಿ ತರಣಿ ಶಶಿಗೆ ಮಿಗಿಲು ರಂಗ ತರುಣಿಯೊಬ್ಬಳಿಗಳು ತೇಜದಿ ತರಣಿ ಶಶಿಗೆ ಮಿಗಿಲು ತೇಜದಿ ತರಣಿ ಶಶಿಗೆ ಮಿಗಿಲು ವರುಷವು ಎರಡೇಳು ವರುಷವು ಎರಡೇಳು ರಾಧೆಯ ಕಿರಿಯ ತಂಗಿಯವಳು ರಾಧೆಯ ಕಿರಿಯ ತಂಗಿಯವಳು ವರ್ಷವು ಎರಡೇಳು ರಾಧೆಯ ಗಿರಿಯ ತಂಗಿಯವಳು ತರುಣಿಯೊಬ್ಬಳಿಗಳು ತೇಜದಿ ತರಣಿ ಜಜಿಗೆ ಮಿಗಿಲು ರಂಗಯ್ಯ ಅಯ್ಯೋ. ಯಾರು ಹೇಳಿದ್ದು ನಿನಗೆ ರಾಧೆ ಮಾತ್ರ ಚಂದ ಅಂತ? ಸೌಂದರ್ಯವತಿಯರಲ್ಲಿ ಅಗ್ರ ಪಂಕ್ತಿಯಲ್ಲಿರುವುದು ರಾಧೆ. ಇದ್ದಾಳೆ. ಇಲ್ಲ ಇಲ್ಲ, ಅವಳಿಗಿಂತ ಒಬ್ಬಳು ಇದ್ದಾಳೆ. ಇದ್ದಾಳೆ. ಯಾರು? ಮತ್ತೆ ಯಾರು ಅಂತ ಹೇಳುವುದಕ್ಕಿಂತಲೂ ಆ, ಅವಳ ಸೌಂದರ್ಯದ ಬಗ್ಗೆ ಕೇಳ್ತೀಯ? ಹೇಗೆ? ಅವಳು ಎಷ್ಟು ಚಂದ ಅಂತ ಹೇಳಿದ್ರೆ ಆ, ಕಣ್ಣು ಮೂಗು ಬಾಯಿ ಕಿವಿ ಎಲ್ಲ ಮುಖದಲ್ಲೇ ಉಂಟು. ಕಿವಿ ಮುಖದಲ್ಲಿ ಉಂಟ ಮಾರಾಯ. ಅದು ಇಲ್ಲಿ ಎತ್ತದು ಹೇಳ್ತೀವಿ ಮಾರಾಯ. ಮುಖ ಅಂತ ಹೇಳಿದ್ರೆ ಇಷ್ಟು ಬರ್ತದೆ, ಅದರಲ್ಲಿ ಕಿವಿಯು ಬರ್ತದೆ. ಮಂಗ ಎಷ್ಟು ಚಂದ ಇದ್ದಾಳೆ ಅಂತ ಕೇಳಿದ್ರೆ ಕೈ, ಕಾಲು ಮುಖ ಎಲ್ಲ ಇದ್ದ ಕಾರಣವೇ ಮನುಷ್ಯರು ಅಂತ ಹೇಳುದು. ಇಲ್ಲ ಅಂತಂದ್ರೆ ಅಂಗವಿಕಲರು ಅಂತ ಹೇಳುವುದಿಲ್ಲ. ಹಾಗಲ್ಲ, ಕೆಲವು ಚಂದ ಅಂತ ಇರ್ತಾರೆ. ಕಣ್ಣು ಮೂಗು ಬಾಯಿ ಎಲ್ಲ ಮುಖದಲ್ಲೇ ಇರ್ತದೆ. ಇರಬೇಕಾದ ಪ್ರದೇಶದಲ್ಲಿ ಇರುವುದು ವಿಕಾರವಾಗಿ ಒಂದು ತೆಂಕು ಮತ್ತೊಂದು ಬಡಗು. ನೀನು ಹಾಗಲ್ಲ. ಹಾಗೆ ಮಾಡುದು ಯಾಕೆ ಮಾರ? ಆ? ನೀನು ಹಾಗೆ ಮಾಡುದು ಯಾಕೆ? ನಿನ್ನ ಪರಿಚಿತೇನೆ ನಿನಗೆ. ಕೃಷ್ಣಯ್ಯ ಎಷ್ಟು ಚಂದ ಇದ್ದಾಳೆ ಅಂದ್ರೆ ಆಕೆ ಮನೆಯಿಂದ ಹೊರಗೆ ಮುಂಜಾನೆ ಹೊತ್ತಿನಲ್ಲಿ ಬಂದ್ರೆ ಅವಳನ್ನು ನೋಡಿದಂತಹ ಸೂರ್ಯ ನಾಚಿ ಪುಸ್ತಕ ಓಡುದೆ ಒಳಗೆ. ಹೌದಾ? ರವಿ ರವಿ ಓಡುವುದೇ, ಓಡುದೆ. ಅದು ತಲೆ ತಗ್ಗಿಸಿ ಹೀಗೆ. ನಾಚಿಕೆ. ಅವಳನ್ನು ನೋಡಿದ್ರೆ ರವಿ ಬರುವುದಿಲ್ಲ. ರವಿ ಮಾತ್ರ ಅಲ್ಲ, ಮತ್ತೆ ಚಂದ್ರನು ಬರುದಿಲ್ಲ. ಚಂದ್ರ ಹೊರಗೆ ಬರುವುದಿಲ್ಲ. ರವಿ ಚಂದ್ರ ಒಟ್ಟಾಗಿ ಬಂದ್ರೆ ಅವರು ಒಟ್ಟಿಗೆ ಬರುವುದೇ ಇಲ್ಲ. ಹೌದಾ? ಮತ್ತೆ ಹಾ ಹಾ ಹಾ. ಅವಳ ಒಂದು ವಿಶ್ವಾಸ, ಇವತ್ತಾದ್ರೂ ರವಿಚಂದ್ರ ಇಬ್ಬರು ಇದ್ದಾರೆ ಅಂತ. ಇಲ್ಲ, ಹಾಗೆ ಅವಳ ಪ್ರಾಯ ಎಷ್ಟು ಗೊತ್ತುಂಟಾ? ಎಷ್ಟು? 2 7. ಎರಡು 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 ಓ, ಸಣ್ಣ ಪ್ರಾಯದ ಮಗು ಸಣ್ಣ ತೊಟ್ಟಿಲಲ್ಲಿ ನೋಡಿ. ಸಣ್ಣ ಪ್ರಾಯ ಅಲ್ಲ. ಹಾ? ಅಲ್ಲ, ಈರೇಳು ದೊಡ್ಡ ವಿದ್ವಾನ್. 7 2 7 9 ಆಹಾ. ಮತ್ತೆ 2 7 2 7 7 7 7 7 77. 7 ಎನ್ನುವ ಸಂಖ್ಯೆಯನ್ನು 2 ಸಲ ಸೇರಿಸು. ವಿಂಗಡಿಸು. ವಿಂಗಡಿಸುವುದೆಲ್ಲಿಗೆ ಮಾರ?
ನಿನಗೆ ಯಾವ ಕರ್ಮದವ ವ್ಯಾಕರಣ ಶಾಸ್ತ್ರ ಕಲಿ 7 7 14 14 ಒಂದು ಅದಾಪ್ರಾಯ. ಅವಳು ಮತ್ತೆ ದೂರದವಳಲ್ಲ, ಮತ್ತೆ ರಾಧೆ ಇದ್ದಾಳಲ್ಲ. ರಾಧೆ ಹೌದು. ನಿನಗೆ ಬಹಳ ಇದಾಗ್ತದೆ. ಇದು ಒಂದು ಸಂಬಂಧ ಹತ್ತಿರದ ಬಹಳ ಹತ್ತಿರ ಸಂಬಂಧ ಕೊಳ್ತುತ್ತದೆ. ಕೆಲವರು ಹೇಳೋ ಕ್ರಮ ಉಂಟಲ್ಲ, ನನ್ನ ಅಕ್ಕನ ತಂಗಿಯ ಅತ್ತೆಯ ಸೊಸೆಯ ಅಂತ. ಹಾಗೆಲ್ಲ ಇದು ಇದು ಹತ್ತಿರದ ಇದು ಬಹಳ ಹತ್ತಿರ ಹತ್ತಿರ. ಅವಳ ರಾಧೆಯ ತಂಗಿ ತಂಗಿ, ಕಿರಿಯ ತಂಗಿ. ಹಿರಿಯ ತಂಗಿ. 14 ವರ್ಷ. ಹೌದು. ನಾನು ಈವರೆಗೆ ನೋಡ್ಲೇ ಇಲ್ಲ. ನೋಡುದು ಹೇಗೆ? ಅದೇನು ನೋಡುದು ಹೇಗೆ? ನೋಡ್ಲಿಕ್ಕೆ ಅವಳು ಅಂತ ಮನೆ ಹೇಳಿದ್ರೆ ದೂರದ ವಿದ್ಯಾಭ್ಯಾಸಕ್ಕೆಲ್ಲಾದ್ರೂ ಹೋಗಿದ್ಲ? ಇಲ್ಲ ಇಲ್ಲ ಅಲ್ಲ ಮತ್ತೇನು ನಾನು ಕಾಣಲಿಲ್ಲ. ಕಾಣ್ಲಿಕ್ಕೆ ಅವಳಿಗೆ ನಿಮ್ಮ ಬುದ್ಧಿ ಗೊತ್ತಾಗಿದೆ. ನನ್ನ ಬುದ್ಧಿ ಹೌದು. ಏನು? ಕಳ್ಳ ಅಂತ ಸಿಕ್ಕ ಹೆಣ್ಣು ಮಕ್ಕಳನ್ನು ಜಾರ ಚೋರ ನೀನು. ನನ್ನಲ್ಲಿ ಜಾರತನವಿದೆ. ಹೆಣ್ಣು ಮಕ್ಕಳನ್ನು ಕಂಡಾಗ ಮನಸ್ಸನ್ನು ಸೂರೆಗೊಳ್ಳುವಂತಹ ಚೋರತನವಿದೆ. ಉಂಟಾ ಇಲ್ವಾ ಎನ್ನುವುದು ಪ್ರಶ್ನೆ ಅಲ್ಲ. ಹ. ನಂದಗೋಕುಲದಲ್ಲಿ ಪ್ರಚಾರ ಉಂಟೌದಾ? ಇರ್ಲಿ, ಪ್ರಚಾರಕ್ಕೆಲ್ಲ ನಾವು ಕಿವಿ ಕೊಡುವುದು ಸರಿ. ನಿನ್ನನ್ನು ಹೇಳುದು ಹಾಲು ಕಳ್ಳ, ಬೆಣ್ಣೆ ಕಳ್ಳ, ತುಪ್ಪ ಕಳ್ಳ, ಮೊಸರು ಕಳ್ಳ, ಹೆಣ್ಣು ಕಳ್ಳ, ಹೊನ್ನು ಕಳ್ಳ, ಮಣ್ಣು ಕಳ್ಳ, ಏನು ಸಿಗದಿದ್ದರೆ ಹೆಣ್ಣು ಮಕ್ಕಳ ಸೀರೆ ಕದಿಯುವಂತ ಕಳ್ಳರ ಗುರು. ನಿನ್ನ ಜೊತೆಯಲ್ಲಿ ಸೇರಿ ನಾವು ಕಳ್ಳರು ಎನ್ನುವ ಆಗಿದ್ದೇವೆ. ಪಟ್ಟವನ್ನು ಎಲ್ಲಿ ಯಾಕೆಯ ಗೃಗ ವಲ್ಲಭಾಯವನು ಫುಲ್ಲ ನೇತ್ರೆಯ ನಾಮವೇನು ಎಲ್ಲಿ ಯಾಕೆಯ ಗೃಗ ಎಲ್ಲಿ ಯಾಕೆಯ ಗೃಗ ವಲ್ಲಭಾನ್ಯಾವನು ಫುಲ್ಲ ನೇತ್ರೆಯ ನಾಮವೇನು ಫುಲ್ಲ ನೇತ್ರೆಯ ನಾಮವೇನು ಮೆಲ್ಲನು ಸುರಿ ನಾಮ ಮೆಲ್ಲನು ಸುರಿ ಎಲ್ಲೆಲ್ಲರ ನಿಲ್ಲಿಸಿ ಬಲ್ಲಿದ ನೋರ್ವ ಕಳದಲ್ಲ ನೆಗುಸುರಿದ ನಾಮವೇನು 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 ನಾವು ಹೇಳಿ ಆಯ್ತಲ್ಲ, ಇನ್ನು ಮತ್ತೆ ನಮಗೆ ಗೋವುಗಳನ್ನು ನಮಗೆ ಬೇರೆ ಇದು ಉಂಟು. ನಮಗೆ ಕರ್ತವ್ಯಂ ದೈವ ಮಾಯನಿಕ ನಿಲ್ಲು ಕೆಲಸ ಉಂಟು. ನಿಲ್ಲು. ನಿನಗೆ ಕೆಲಸ ಇಲ್ಲ ಅಂದ್ರೆ ನಮಗೆ. ನಿನ್ನ ಅಪ್ಪ ಇಲ್ಲಿ ಕೇಳುವವರು ಮಾರ್ರೆ, ನನ್ನ ಅಪ್ಪ ಕೇಳುವವಲ್ಲ. ಹಾಗಲ್ಲ, ಮತ್ತೆ ಒಂದು ವಿಷಯ ನಮಗೆ ಗೊತ್ತಿಲ್ಲದೆ ಇದ್ರೆ ಅದರಲ್ಲೇನೂ ನಷ್ಟ ಇಲ್ಲ. ಇಲ್ಲ, ಗೊತ್ತಾದ ಮೇಲೆ ಸಂಪೂರ್ಣ ವಿವರ ಬೇಕು. ನಾನು ಅದಕ್ಕೆ ಹೇಳಿದ್ದು ಅವನಲ್ಲಿ ಹೇಳುದು ಬೇಡ, ಮತ್ತೆ ಅವ ಚೋರೆ ಮಾಡ್ತಾನೆ, ಕಿರಿಕಿರಿ ಹೇಳ್ತಾನೆ. ಈಗ ರಾಧೆಯ ಕೊನೆಯ ತಂಗಿ ಅಂತ ಹೇಳಿದ್ವಿ. ಹೌದು. ಎಲ್ಲಿ? ಅವಳ ಮನೆಯಲ್ಲಿ. ಆಯ್ತಲ್ಲ. ಅವಳ ಗಂಡ ಯಾರು? ಯಾವ ಊರಿಗೆ ಅವಳನ್ನು ಕೊಟ್ಟದ್ದು? ಅವಳನ್ನು ನೋಡುವ ದಾರಿ ಹೇಗೆ? ಇಷ್ಟು ಉತ್ತರಕ್ಕೂ ನೀವು ಅವಳನ್ನು ನೋಡಿದ್ದು ಎಲ್ಲಿ? ಅದು ಬೇಕು ನಿಮಗೆ, ಅದು ಬೇಕು. ನಾನು ಹೇಳಿದೆ ಬೇಡ ಹೇಳುದು, ಅವರು ನಾವು ಬಿಡ್ಲಿಕ್ಕಿಲ್ಲ ಅಂತ. ಹೇಗೋ ಇಷ್ಟು ಹೇಳಿದ್ಯಲ್ಲ, ಇದನ್ನೊಂದು ಹೇಳಿ ಮುಗಿಸು. ಕುಲವತಿ ತನುಜೆ ಕೇಳವಳು ಬೇರೆ ಯಾರಲ್ಲ. ಕುಲವತಿ ತನುಜೆ ಕೇಳವಳು ಚಂದ್ರಾವಳಿ ಎಂಬ ನಾಮ ರೂಪಿನೋಳು
ಕೇಳವಳು ಚಂದ್ರಾವಳಿ ಎಂಬ ನಾಮರೂಪಿನೋಳು ಚಂದ್ರಾವಳಿ ಎಂಬ ನಾಮ ರೂಪಿನೋಳು ಇಳೆಯೊಳು ಜೋಡಿಲ್ಲ ಅತಿ ಚಂದ ಗೋಪನು ಇಳೆಯೊಳು ಜೋಡಿಲ್ಲ ಇಳೆಯೊಳು ಜೋಡಿಲ್ಲ ಅತಿ ಚಂದ ಗೋಪನು ಬಲವಂತ ಸಿರಿವಂತ ಯೌವನದಾತನು ಕುಲವತಿ ತನುಜೆ ಕೆಡವಳು ಚಂದ್ರಾವಳಿ ಎಂಬ ನಾಮ ರೂಪಿನೋಳು ಇಷ್ಟಯ್ಯ ಅವಳ ಬಗ್ಗೆ ನಾವಿಷ್ಟೆಲ್ಲ ಒತ್ತಿ ಹೇಳಬೇಕು ಅಂತಂದ್ರೆ ಬಲವಾದ ಅದು ಕಾರಣ ಉಂಟು. ಏನು? ಅವಳಿದ್ದಾಳೆ ಎಲ್ಲ ಹೆಣ್ಣು ಮಕ್ಕಳಾಗಲ್ಲ, ಮತ್ತೆ ಒಂದು ಗಂಡು ಬೀರಿ ಹೆಣ್ಣು. ಓ ಗಂಡು ಬೀರಿ. ಅಂದ್ರೆ ಗಂಡು ಬೀರಿ ಅಂತ ಹೇಳಿದ್ರೆ ಅಂತ ಗೊತ್ತಾಯ್ತಾ? ಏನು? ಅವಳು ಹುಟ್ಟಿದ್ದು ಮಾತ್ರ ಹೆಣ್ಣಿನ ಹಾಗೆ, ಮತ್ತೆಲ್ಲ ಗಂಡಸರ ಹಾಗೆ. ಪುಣ್ಯಾತ್ಮ, ಅದಕ್ಕೆ ನನಗೆ ಶಿಖಂಡಿದ್ದು ಹೇಳ್ಬೋದಲ್ಲ ಮಾರಾಯ. ಹಾಗೂ ಒಂದು ವಿಚಾರ ಉಂಟು. ಹಾಗೆ ಅಂತ ಹುಟ್ಟುವಾಗ ಹೆಣ್ಣು ಮತ್ತೆ ಗಂಡಿನ ಹಾಗೆ ಅಂತ ಬುದ್ಧಿಯಲ್ಲಿ ಹಾಗೆ ಅಂತ. ಅದೇ ಅದೇ ನನಗೆ ಆಗುದಿಲ್ಲ. ಅದೇ ನಾನು ಏನಾದ್ರೂ ಒಂದು ಅರ್ಥ ಗರ್ಭಿತವಾಗಿ ಮಾತಾಡ್ತಾರೆ ನಿಮ್ಮಂತ ಅಪಂಬ್ರ ಪಿಶ್ಗಳೆಲ್ಲ ಸೇರಿ ಅದನ್ನು ಹಾಳು ಮಾಡಿ ನನ್ನ ಹೆಸರನ್ನು ನಾಳೆ ಹಾಳು ಮಾಡುದಲ್ವಾ ನೀವೆಲ್ಲ? ಹಾಗಲ್ವಾ? ಹುಟ್ಟುವಾಗ ಹೆಣ್ಣು, ಹೆಣ್ಣು ಬೆಳೆಯುವಾಗಲೂ ಹೆಣ್ಣೆ, ಹೆಣ್ಣೆ. ಆದರೆ ಅವಳ ವರ್ತನೆಯಲ್ಲಿ ಗಂಡು. ಮತ್ತೆ ನಾನು ಉದಾಹರಣೆ, ಈಗ ನೀನು ಒಬ್ಬ ರೂಪವಂತ, ಪ್ರಪಂಚಕ್ಕೆ ಗೊತ್ತುಂಟು, ಆದ್ರೆ ನೀನು ಹೇಳ್ತಾ ಹೋಗುತ್ತೆ ನಾನೊಬ್ಬ ರೂಪ ಇದ್ದೆ, ಚಂದ ಇದ್ದೇನೆ ಅಂತ ಹೇಳಬಾರದು. ಈಗ ಮತ್ತೊಬ್ರು ನೋಡಿ ಹೇಳಬೇಕು. ಈಗ ನೀನಾದ್ರೆ ಸ್ವಲ್ಪ ಬಣ್ಣ ಆದ್ರೆ ಕಪ್ಪು, ನಾನು ಪುಣ್ಯಾತ್ಮ ಗೊತ್ತಾಯ್ತು ನೀವು ಚಂದ ಇದ್ದಿ ಅಂತಲ್ವಾ. ನಾನು ಬೆಳ್ಳಗಿದ್ದೇನೆ. ಒಂದು ದಿವಸ ಆದ್ರೆ ನಾನು ಯಾರಲ್ಲಿ ಆದ್ರೂ ಹೇಳಿದ್ದೇನೆ ನಾನು ಬೆಳ್ಳಗೆ ಇವ ಕಪ್ಪು ಅಂತ ಹೇಳಿದ್ದೇನೆ. ಯಾಕೆ ಹೇಳಲಿಲ್ಲ? ಯಾಕೆ ಹೇಳಿಲ್ಲ? ಅವ್ರಿಗೆ ಪೆಟ್ಟು ಬಿದ್ದಿತ್ತು, ಅದಕ್ಕೆ ಬೇಕಾಗಿ ಹೇಳಲಿಲ್ಲ. ಭಾಷೆಗೆಟ್ಟವ ಚಂದ ಇದ್ದೀನಿ. ನನಗೆ ಗೊತ್ತುಂಟು, ನೀನು ಸಮಾಧಾನ ಮಾಡುದು ಬೇಡ. ವಿಷಯ ಎಂತ ಗೊತ್ತುಂಟು, ಅವಳಿಗೆ ತಾನೇ ರೂಪವತಿ ಎಂಬಂತ ಗರ್ವ ತಲೆಗೆ ಏರಿ ಹೋಗಿದೆ. ನನ್ನ ಮುಂದೆ ಬೇರೆ ಯಾರು ಇಲ್ಲ ಅಂತೆಂಬ ಅಹಂಕಾರ ಅವಳಿಗೆ. ಹೆಣ್ಣಿಗೆ ಅಭಿಮಾನ ಇರಬೇಕೇ ವಿನಃ ದುರಭಿಮಾನ ಇರಬಾರದು. ಇದು ಅವಳಲ್ಲಿ ಹೆಚ್ಚು ಉಂಟು. ನಾನು ಚಂದ. ಮೊದಲೇ ನಾನು ಹೇಳಿದ್ದೆ ನೀ ಹತ್ತಿರ ಸಂಬಂಧ ಬೀಳ್ತೆ ಅಂತ. ಯಾರ ಮಗಳು? ಯಾರಲ್ಲ, ಕುಲವತಿ ನಿನಗೇನಾಗ್ಬೇಕು? ನನ್ನ ಅತ್ತೆ. ನಿನ್ನ ಅತ್ತೆ ಕಿರಿಯ ಮಗಳು ಕುಲೆಬತ್ತಿ ತಾನು ಕುಲೆಬತ್ತಿ. ಕುಲೆಬತ್ತಿ ಹೆಂಗಸು ಇದ್ದಾರಲ್ಲ, ಕುಲೆಬತ್ತಿ ಹೆಂಗಸಲ್ವ? ಕುಲವತಿ. ಕುಲೆಬತ್ತಿ ಹೆಂಗಸು ಅದೇ ಕುಲವತಿ. ಕುಲಬತ್ತಿ ನನ್ನ ಅತ್ತೆಯ ಕಿರಿಯ. ಹೆಚ್ಚು ಹೇಳಬೇಕು ಅಂತಾದ್ರೆ ನಿನ್ನ ಹೆಂಡತಿ ರಾಧೆ ಇದ್ದಾಳಲ್ಲ, ಅವಳ ತಂಗಿ ರಾಧೆಯ ತಂಗಿ. ಕಿರಿಯ ಮದುವೆ ಆಗಿದೆ. ಮಾತ್ರ ಮದುವೆ ಆಗಿದೆ. ಮದುವೆ ಆಗಿದೆ. ಮದುವೆ ಆಗಿದೆ. ಆಗಿದೆ 14ರಲ್ಲಿ. ಬೇಗ. ಅದೇನು ಅಷ್ಟು ಬೇಗ ಕೊಟ್ಟದ್ದು ಅಂತ ಹೇಳಿದ್ರೆ ಅದು ಕ್ರಮ ಹಾಗೆ. ಸುಮ್ಮನೆ ಹಣ್ಣಾಗುವಲ್ಲಿವರೆಗೆ ಕಾದ್ರೆ ಅದ್ರ ಗೆರಟೆಯು ಸಿಗುದಿಲ್ಲಲ್ಲ, ಅದಕ್ಕೆ ಅದು ಮಿಡಿ ಇರುವಾಗಲೇ ಅದನ್ನು ಕೊಟ್ಟು ಬಿಟ್ಟದ್ದು. ಉಪ್ಪಿನಕಾಯಿಗಾದ್ರೂ ಆಗ್ತದಲ್ಲ. ಅಂದ್ರೆ ನನಗೆ ಹೆದರಿ ಕೊಟ್ಟದ್ದು. ಮತ್ತೆಂತದ್ದು? ನನಗೆ ನಿನ್ನ ಕಣ್ಣಿಗೆ ಗೋಚರಿಸಿದ್ರೆ ಮತ್ತೆ ಅರ್ಥ ಹೋಗಿ ಅನರ್ಥ ಆದೀತು ಅಂತ. ಗಂಡ ಅವಳನ್ನು ಕೊಟ್ಟದ್ದು ಯಾರಿಗೆ? ಸಿಂಧು ಗ್ರಾಮ. ಸಿಂಧು ಗ್ರಾಮ ನೀವು ಪರಿಚಯ ಇರ್ಬೋದು ಮಾರ್ಯ. ಚಂದಮಪ್ಪ ಗೊತ್ತಿಲ್ಲ, ನಪುಂಸಕನಾಗಿದ್ದ ಒಬ್ಬ ಚಂದಗೋಪ. ಹೆಡ್ಡ ಶಿಖಾಮ. ಹೆಡ್ಡ ಅಂತ ಹೇಳ್ಬೇಡ, ಅವನಷ್ಟು ಯೋಗ್ಯತಾವಂತ, ರೂಪವಂತ, ಐಶ್ವರ್ಯವಂತ, ಗುಣವಂತ, ಎಲ್ಲ ಸರಿ ಉಂಟು, ತಲೆ ಒಂದು ಸರಿ ಇಲ್ಲ. ಮತ್ತೆ ಅವ ಕರ್ಮಕ್ಕೆ ಇದೆಲ್ಲ ಇರುವುದು. ಮತ್ತೆ ಎಲ್ಲ ಸರಿ ಯಾಕೆ? ಆ ಚಂದಗೋಪನಿಗೆ ಮದುವೆ ಮಾಡಿ ಕೊಟ್ಟಾಗಿದೆ. ಇಷ್ಟು ಅಹಂಕಾರದ ಹೆಣ್ಣು ಮದುವೆಯಾದದ್ದು ಹೆಡ್ಡನನ್ನು. ಆದ್ರೆ ವಿಷಯ ಅಂದ್ರೆ ನಿನ್ನ ಹೆಸರು ಕೇಳಿದ್ರೆ ಆಗುದಿಲ್ಲ. ಒಂದು ಅಕ್ಕನನ್ನು ಏನೋ ವಶ ಮಾಡಿಕೊಂಡಿದ್ದೀ, ಆ ಅಕ್ಕ ಮಾತಿಗೆ ಮರಳಾಗಿದ್ದಾಳೆ ಎಂಬಾಗೆ ನಾನು ಹಾಗೆಲ್ಲ ಬೀಳುವಳಲ್ಲ. ನನಗೆ ಒಮ್ಮೆ ಅವ ಸಿಗಬೇಕಾ ಕೃಷ್ಣ. ನಾನೊಂದು ಅವರ ಮನೆಯ ಅವಸ್ಥೆ ಲೆಕ್ಕ ಹಾಕುದು. ನನಗೆ ಒಂದು ಸಂಶಯ ಉಂಟು. ಎಂತದ್ದು? ನನಗೆ ಸ್ವಲ್ಪ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಆಕರ್ಷಿಸುವಂತಹ ಮನೋಭಾವ ಇದೆ ಅನ್ನುವುದನ್ನು ಕಲ್ಪಿಸಿ ಒಂದು ಕಥೆಯನ್ನು ಹೆಣೆದು ನೀವೇನೋ ಕತೆ ಕಟ್ಟಿ ಹೇಳ್ತಾ ಇದ್ದೀರಿ. ಇಲ್ಲಂತಾದ್ರೆ ನೀವು ನೋಡಿದ್ದು ಎಲ್ಲಿ? ಈಗ ಅವಳು ಎಲ್ಲಿದ್ದಾಳೆ? ಗಂಡನ ಮನೆ. ಇದು ಒಟ್ಟು ತಲೆ ತಿನ್ನೋ ವ್ಯಾಪಾರ ಆಯ್ತು. ಮೊನ್ನೆ ರಾತ್ರಿಯುಳ್
ಕರೆತರಲು ನೋಡಿದ್ರಿ ನಾ ನಿನ್ನೆಯಲ್ಲಿಗೆ ಹೋಗಿರಲು ನಂದಜ ಮೊನ್ನೆ ರಾತ್ರಿಯೊಳ್ ಕರೆತರಲು ಮೊನ್ನೆ ರಾತ್ರಿಯುಳ್ ಕರೆತರಲು ನಾ ನಿನ್ನೆ ಆ ಕಡೆಯುಳ್ ಹೋಗಿರಲು ನಿನ್ನೆ ಆ ಕಡೆ ಹೋಗಿರಲು ಕನ್ನೆ ಮಜ್ಜನಾಗೈದು ಮಡಿಯುಡುತ್ತೀರೇ ಕಲ್ಲೆ ಮಜ್ಜನ ಕಲ್ಲೆ ಮಜ್ಜನಗೈದು ಮಡಿ ಉಡುತ್ತೀರಿ ಕಂಡೆ ಮಡಿ ಉಡುತ್ತೀರಿ ಕಂಡೆ ನಿನ್ನಾಣಿ ಹುಸಿಯಲ್ಲ ಬೆಡಗಿ ನೋಡತಿದಿಂಡೆ ಕನ್ನೆ ಮಜ್ಜನಗೈದು ಮಡಿಯುಡುತ್ತೀರಿ ಕಂಡೆ ಕನ್ನೆ ಮಜ್ಜನಗೈದು ಮಡಿಯುಡುತ್ತೀರಿ ಕಂಡೆ ನಿನ್ನಾಣಿ ಹುಸಿಯಲ್ಲ ಬೆಡಗಿ ನೋಡತಿದಿಂಡೆ ಮೊನ್ನೆ ರಾತ್ರಿಯು ಕರವಿಳು ತರಲು ನಾ ನಿನ್ನೆ ಆ ಕಡೆ ಹೋಗಿರಲು ನಂದ ಜಾತ ಕರ್ಕೊಂಡು ಬಂದದ್ದು ಅಂತ ಹೇಳಿದ್ರೆ ಎಲ್ಲಿ ಬಂದದ್ದು ಇನ್ನು 3 ದಿವಸ ಆಯ್ತು. 3 ದಿನಕ್ಕೆ ಮೊದಲು ಹೌದು. ಅಂದ್ರೆ ಮೊನ್ನೆ ರಾತ್ರಿ ನಿನ್ನೆಲ್ಲ ಮೊನ್ನೆ ರಾತ್ರಿ ಕರ್ಕೊಂಡು ಬಂದದ್ದು ಹೇಗೆ ಹಗಲಿನಲ್ಲಿ ಅಲ್ಲ, ಮತ್ತೆ ರಾತ್ರಿಯಲ್ಲಿ ಕರ್ಕೊಂಡು ಬಂದಾಗ ಹಗಲಲ್ಲ ಅಂತ ಬೇರೆ ಹೇಳಬೇಕೇನೋ. ರಾತ್ರಿಯ ಹೊತ್ತಿನಲ್ಲಿ ಹೇಗೆ ಹೊಡೆ ಹಿಡ್ಕೊಂಡು ರಾತ್ರಿಯಲ್ಲಿ ಮಳೆ ಬರ್ತಾ ಇತ್ತ ಏನು ಇಲ್ಲ. ಮತ್ತೆ ಚಂದ್ರನ ಬೆಳಕು ಅವಳಿಗೆ ಬಿಸಿಪು ಆಗಬಾರ್ದು ಎನ್ನುವ ಕಾರಣದಿಂದ ಕೊಡೆ ಹಿಡ್ಕೊಂಡು ಬಂದದ್ದಲ್ಲ. ನನ್ನ ಸೌಂದರ್ಯವನ್ನು ಅಷ್ಟೊಂದು ಜೋಪಾನವಾಗಿ ನೋಡಿಕೊಳ್ಳುವಂತಹ ಒಂದು ಮನೋಭಾವನೆ ಇಟ್ಟುಕೊಂಡ ಒಂದು ಹುಡುಗಿ. ತಂಪಾದಂತಹ ತಂಗದಿರನ ಕಾಂತಿಯು ಶರೀರವನ್ನು ಸೋಕದ ರೀತಿಯಲ್ಲಿ ಆ ಕೋಟೆ ಹಿಡ್ಕೊಂಡು ಕರ್ಕೊಂಡು ಬಂದ್ರು. ಸೌಂದರ್ಯದ ಬಗ್ಗೆ ಅಷ್ಟು ಕಾಳಜಿ. ಕೆಲವು ಹೆಣ್ಣು ಮಕ್ಕಳು ಹಾಗೆ ಮುಖಕ್ಕೆ ಏನಾದ್ರೂ ಮೆತ್ತಿಕೊಂಡು ಅದನ್ನು 25 ಸಲ ತೊಳೆದು ಇವಳ ಅವಸ್ಥೆ ಇಲ್ಲ, ಇವಳದ್ದು ಹೇಳಿ ಪ್ರಯೋಜನ ಇಲ್ಲ. ಇವಳು ಕೂಡ 25 ಸಲ ಇಲ್ಲದಿದ್ರು ಒಂದು 15 ಸಲ ಮುಖ ತೊಳಿತಾಳೆ. ಸೌಂದರ್ಯ ವೃದ್ಧಿಸುವುದು ಕೊಡೆ ಹಿಡ್ಕೊಂಡು. ನಾನು ನೀನೆಲ್ಲಿ ಹೋಗಿದ್ದೆ? ನಿನ್ನೆ ರಾತ್ರಿ ಅಂತ ಆಗುವಾಗ ನೀನೆಲ್ಲಿ ಹೋಗಿದ್ದೆ? ಕಾರ್ಯಕ್ರಮ ಇತ್ತ? ಕಾರ್ಯಕ್ರಮ ಇರಲಿಲ್ಲ. ನಾನು ದನಗಳನ್ನೆಲ್ಲ ಮೇಯಿಸಿ ಮನೆಗೆ ಹೋಗುವಾಗ ಅಮ್ಮ ಹೇಳಿದ್ರು, ನಮ್ಮ ಕಪಿಲೆ ದನದ ಕರು ತಪ್ಪಿಸಿಕೊಂಡಿದೆ, ಎಲ್ಲಿ ಉಂಟು ಹುಡುಕಿ ಬಾ ಅಂತ. ಹಿಂಡಿನಲ್ಲಿದ್ದಂತಹ ಮರಿ ತಪ್ಪಿಸಿಕೊಂಡಿದೆ. ಎಲ್ಲ ಕಡೆಯಲ್ಲಿ ಹುಡುಕಾಡುವಾಗ ಎಲ್ಲೂ ನನಗೆ ಮರಿ ಸಿಗಲಿಲ್ಲ, ಕರು ಸಿಗಲಿಲ್ಲ. ಹಾಗೆ ಅವರ ಮನೆ ಹತ್ತಿರ ಹೋಗುವಾಗ ನಾನು ಅವರ ಬಚ್ಚಲು ಮನೆಯ ಹಂಡೆಯಲ್ಲಿ ಎಲ್ಲಿಯಾದರೂ ನಮ್ಮ ಕರು ಅಡಗಿದ್ರೆ. ಯಾರ ಮನೆಯ ಬಚ್ಚಲು ಹಂಡೆಯಲ್ಲೆಲ್ಲ ಕರು ಮಲಗ್ತದೇನೋ?
ಹೇಳಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಕರು ಭಯಂಕರ ಮುಗ್ಧ ಕರು ಅದು. ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಪಾಪ ಅದಕ್ಕೆ. ಅದು ಅಂಡೆ ಒಳಗೆ ಅಕ್ಕಚ್ಚಿ ಉಂಟು ಅಂತ ಹೋದ್ರೆ ಇರಬಹುದು. ಮತ್ತೆ ಹೇಗೆ ನೋಡಿದೆ? ನಾನು ಹಾಗೆ ಹುಡುಕಿಕೊಂಡು ಹೋದೆ. ಹೋಗುವಾಗ ಬಚ್ಚಲು ಮನೆಯಲ್ಲಿ ಸಂಗೀತ ಕೇಳ್ತಾ ಉಂಟು. ಬಚ್ಚಲು ಮನೆಯಲ್ಲಿ ಸಂಗೀತ? ಯಾರಾದ್ರೂ ಬಚ್ಚಲು ಮನೆಯಲ್ಲಿ ಸಂಗೀತ ಹಾಡ್ತಾರೆ? ಯಾಕೆ? ಹೆಮ್ಮಕ್ಕಳ ಸಂಗೀತ ಬಚ್ಚಲು ಮನೆಯಲ್ಲಿ ಕೇಳಬೇಕು. ಅದು ಯಾಕೆ? ಅದು ಬೇರೆ ಯಾರು ಎಲ್ಲಿಯೂ ಕೇಳುವುದಿಲ್ಲಲ್ಲ. ಬಚ್ಚಲು ಮನೆಯಲ್ಲಿ ಅದ್ರ ತೊಂದರೆ ಇಲ್ಲ. ಗಗನದಲ್ಲಿ ಮಳೆಯ ದಿನ ಹುಡುಗಿನ ಚೆನೆ ನಾವು ಏನು ಗಗನದಲ್ಲಿ ಮಳೆಯ ದಿನ ಹುಡುಗಿನ ಚೆನೆ ನಾವು ಅಂದ್ರೆ ಹೆಣ್ಣು ಮಕ್ಕಳಿಗೆ ತುಂಬಾ ಹೊತ್ತು ಬೇಕಾಗ್ತದೆ ಸ್ನಾನ ಮಾಡ್ಲಿಕ್ಕೆ. ಅದಕ್ಕೆ ಬೇಕಾಗಿ ಸಮಯವನ್ನು ಕಳೆಯುವುದಕ್ಕೆ ಹಾಡ್ತಾ ಗುನುಗುತ್ತಾ ಇರುವುದು. ಹಾಗೆ ಹಾಡು ಕೇಳ್ತಾ ಉಂಟು. ಯಾರಾದ್ರೂ ಮುದುಕಿಯರಿರಬಹುದು. ನಾನು ಹಾಗೆ ಆಲೋಚನೆ ಮಾಡಿದೆ, ಮುದುಕಿ ಆಗಿರ್ಬೇಕು ಅಂತ. ಇವನನ್ನು ಬರ್ಲಿಕ್ಕೆ ಹೇಳಿದ್ದೆ. ಇವನನ್ನು? ಹೌದು. ಅವ ಯಾಕೆ ಮುದುಕಿಯರಿಗಿದ್ರೆ? ಅಲ್ಲ, ಅವ ಕರು ಹುಡುಕುದ್ರಲ್ಲಿ ಬಹಳ. ಹೌದೌದು. ಅವನ ಮೊನ್ನೆ ಒಂದು ಕರಿದ್ದು ಇದು ಇತ್ಯರ್ಥ ಆಯ್ತು. ಒಂದು ಕರು ಕೈಗಟ್ಟಿತ. ಹೌದೌದು. ಹಾಗೆ ಅವ ಕರು ಹುಡುಕೋದ್ರಲ್ಲಿ ಭಯಂಕರ ಬಲ ಅವ. ಹಾಗೆ ಅವನನ್ನು ಕರ್ಕೊಂಡು ಹೋದೆ. ಅವನನ್ನು ಕರ್ಕೊಂಡು ಹೋಗುವಾಗ ಬಚ್ಚಲು ಮನೆಯ ಕಿಟಕಿ ಕಾಣಿತಲ್ಲ ಮೇಲೆ. ಹೌದು. ಇವನನ್ನು ಬಗ್ಗಿಸಿ ನಿಲ್ಲಿಸಿದೆ. ಇವನ ಬೆನ್ನಿನ ಮೇಲೆ ನಿಂತುಕೊಂಡು ನಾನು ನೋಡಿದೆ, ಎಲ್ಲಿಯಾದ್ರೂ ಕಿಟಕಿಯ ಒಳಗಡೆಯಿಂದ ಕರು ಹೋಗಿದ ಅಂತ. ಈಗ ನೀನು ಹೇಳಿದ್ದು ಹೆಣ್ಣು ಮಕ್ಕಳು ಅಲ್ಲಿ ಸ್ನಾನ ಮಾಡ್ತಾರೆ. ಹೌದು. ನೀನು ಕಿಟಕಿಯಲ್ಲಿ ಇಣುಕಿ ನೋಡಿದ್ದು. ಹೌದು. ಎಂತ ಅಸಭ್ಯ ವರ್ತನೆಯೋ. ಈ ಹೆಣ್ಣು ಮಕ್ಕಳು ಬತ್ತಲಿರುವಾಗ ಎಲ್ಲ ನೋಡಬಹುದಾ? ನೋಡಬಾರ್ದು. ಒಳ್ಳೆ ಸಂಸ್ಕಾರ. ಹೌದು, ಸಂಸ್ಕಾರ ಒಳ್ಳೇದಲ್ಲ. ನನಗೆ ಕರುವಿನ ಮುಖ್ಯ. ಕರು ಅದರ ಒಳಗಿದ್ರೆ ಮೊದಲು ಕರು, ಆಮೇಲೆ ಸಂಸ್ಕಾರ. ಹಾಗೆ ನೋಡಿದೆ. ನೋಡುವಾಗ ಇಂಥದ್ದು ಕೃಷ್ಣಯ್ಯ. ಏನು? ಸ್ನಾನ ಮಾಡಿ ಮೈಯಲ್ಲಿ ಮುತ್ತನ್ನು ಪೋಣಿಸಿಟ್ಟಂತೆ ತಣ್ಣೀರೆಲ್ಲ ಮೈಯಲ್ಲಿ ತೊಟ್ಟಿಕ್ತಾ ಉಂಟು ಶರೀರದಲ್ಲಿ. ಹೌದು. ಅದರ ಮೇಲೆ ಒಂದು ಮಡಿಯನ್ನು ಉಟ್ಟು ಒಂದು ತಲೆಯನ್ನು ಒರೆಸಿ ಅದನ್ನೊಂದು ಬಾಚಿ ಅಲ್ಲಿಗೆ ಒಂದು ಉಂಡೆ ಮಾಡಿ ಅಲ್ಲಿಗೆ ಕಟ್ಟಿ ಇನ್ನೇನು ಹೊರ ಬರಬೇಕು ಎನ್ನುವ ಸ್ಥಿತಿಯಲ್ಲಿದ್ದಾಳೆ ಕೃಷ್ಣಯ್ಯ. ಅದೊಂದು ಅವಸ್ಥೆಯನ್ನು ನೋಡಿಟ್ಟಲ್ಲ. ನೋಡಿದ್ದು ನೀನು? ಹೌದು. ಅಂದ್ರೆ ಅದು ಸ್ನಾನ ಮಾಡಿ ಬರ್ತಾ ಇದ್ದದ್ದು ಚಂದ್ರಮಣಿ. ಬಾಲನಾಡಿದ ಸವಿ ಮಾತ ಗೋಪ ಬಾಲನು ಕೇಳ್ದುತ್ತಾ ನಗುತ್ತಾ ತಾಳಿ ಸುಮ್ಮನೆ ಗುಲ್ಲು ಮಾಡಿ ಫಲಗಳೇನು ಕಾಲ ಸಾಧಿಸಬೇಕೆಂದವರ ಕಳುಗಿದ ಬಾಲರಾಡಿದ ಸವಿ ಮಾತ ಕೇಳುತ್ತ ವಿಷಯವನ್ನು ನನಗೆ ತಿಳಿಸಿದ್ದೀರಿ. ಹೌದೌದು. ನನಗೇ ಗೊತ್ತಾದದ್ದು ಒಳ್ಳೆಯದಾಯಿತು. ಇನ್ನು ಯಾರ್ಯಾರಿಗೋ ಇದನ್ನು ನೀವು ಹೇಳಬಾರದು. ಯಾಕಂದ್ರೆ ವಿಷಯ ಕಿವಿಯಿಂದ ಕಿವಿಗೆ ಕಿವಿಯಿಂದ ಕಿವಿಗೆ ಹೋದ್ರೆ ಪ್ರಕರಣ ದೊಡ್ಡದಾಗ್ತದೆ. ಹಾಗಾಗಬಾರದು. ಗುಲ್ಲು ಮಾಡಲು ಬೇಡಿ. ಇನ್ನು ಯಾರಲ್ಲೂ ಇದನ್ನು ಹೇಳಬೇಡಿ. ನಾವು ಇಲ್ಲಿಗೆ ಬಿಟ್ಟಾಯ್ತು. ಈಗ ಅವಳು ಇಲ್ಲಿಗೆ ಬಂದಿದ್ದಾಳಲ್ಲ, ಕೃಷ್ಣನಿಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಅಂತ ಯೋಚಿಸಿದ್ದಾಳಲ್ಲ, ಬೆರಳೆಣಿಕೆಯ ದಿನದೊಳಗಾಗಿ ಚಂದ್ರಾವಳಿಯನ್ನು ನನ್ನ ಕೈವಶ ನಾನು ಮಾಡಿಕೊಳ್ತೇನೆ. ನಮಗೆ ನಗು ತಡೆಯಲಿಕ್ಕೆ ಆಗುದಿಲ್ಲ. ಯಾಕಾಗುವುದಿಲ್ಲ? ಏನಂತ ಹೇಳಿದ ನೀನು? ತಿಂಗಳೊಳಗಾಗಿ ಅವಳನ್ನು ನನ್ನ ವಶವರ್ತಿಯನ್ನಾಗಿಸುತ್ತೇನೆ. ಯಾರು? ನಾನು. ಮಾಡದಿರೆ ಏನು? ಹಾಗೆ ಮಾಡಿದ್ರೆ ಎಲ್ಲ ಬದಲಾವಣೆ ಆಗ್ತದೆ. ಏನು? ಹಗಲಿದ್ದ ಸೂರ್ಯ ರಾತ್ರಿ ಉದಿಸ್ತಾನೆ, ರಾತ್ರಿ ಇದ್ದ ಚಂದ್ರ ಹಗಲು ಬರ್ತಾನೆ. ನಾನು ಮಾಡಿದ್ರೆ ನೀವು ಏನು? ನೀನು ಮಾಡದಿದ್ರೆ ನಿಮ್ಮ ಗೆಳೆತನವನ್ನೇ ನಾನು ಬಿಡ್ತೇನೆ. ಹಾಗಾದ್ರೆ ನೀನು ಯಾವಾಗ ಸಪೇತನ್ನು ಹಾಕಿದೆಯೋ ನಾನು ಸಪೇತನ್ನು ಹಾಕ್ತೇನೆ. ಶಪಥ. ಏನು? ನೀನು 15 ದಿವಸದ ಒಳಗಾಗಿ ಅವಳನ್ನು ವಶ ಮಾಡ್ತಿ. ವಶ ಮಾಡಿದ್ದು ಹೌದು ಅಂತ ಆದರೆ ವಶ ಮಾಡುವಲ್ಲಿಯವರೆಗೆ ನಾನು ಉಪವಾಸ. 15 ದಿವಸ ನೀನು ಉಪವಾಸ. ಒಂದು ಹೊತ್ತು ಇಲ್ಲ ಅಂತ ಆದ್ರೆ ಅಲ್ಲಿ ಗಲಾಟೆ ಮಾಡ್ತೀನಿ ನೀನು. ಅದು 15 ದಿವಸ ಊಟ ಮಾಡುವುದಿಲ್ಲ. ಮತ್ತೆ ಬೆಳಿಗ್ಗೆ ಒಂದಿಷ್ಟು ಹೆಸರು ಮತ್ತೆ ಅವಲಕ್ಕಿ, ಮಧ್ಯಾಹ್ನ ಒಂದು
ಇಷ್ಟು ಕಡ್ಲೆ ಮತ್ತು ಅವಲಕ್ಕಿ, ಸಾಯಂಕಾಲ ಒಂದು ಇಷ್ಟು ಗೋಧಿದ್ದು ಸಜ್ಜಿಗೆ. ಮತ್ತೆ ನಿನಗೆ ಊಟ ಯಾಕೆ? ಕರ್ಮ. ಉಪವಾಸ ಅನ್ನ ತಿಂದಿದ್ದೆ. ಆಹಾರ ಭಕ್ಷಿತ. ಏನನ್ನಾದ್ರೂ ಬದಲಾಗಿ ತಿಂದು ನಾವು ಉಪವಾಸ ಆಚರಿಸುವುದಲ್ಲ. ಉಪವಾಸ ಅಂದ್ರೆ ಏನು ತಿನ್ನಬಾರ್ದು, ನೀರು ಕುಡಿಬಾರ್ದು. ಬೇಡ, ಅದು ಬೇಡ, ಅದಾಗುದಿಲ್ಲಲ್ಲ. ಇನ್ನೊಂದು ಶಪಥ ಕೇಳು. ನೀನು ಅವಳನ್ನು ಒಲಿಸಿಕೊಳ್ಳುವಲ್ಲಿವರೆಗೆ ಒಂದು ತೊಟಕು ನೀರು ಮುಟ್ಟುವುದಿಲ್ಲ. ಯಾವ ನೀರು? ನೀರು ಕುಡಿಯುವ ನೀರು ಕುಡಿತೇನೆ, ಸ್ನಾನ ಮಾಡುವುದಿಲ್ಲ. ಅಯ್ಯೋ ಶಿವನೇ, ನೀನು ಈಗಲೇ ನಮ್ಮ ಹತ್ತಿರ ನಿಂತ್ರೆ ನಮಗೆ ವಾಸನೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಇನ್ನು 15 ದಿವಸ ಸ್ನಾನ ಮಾಡದಿದ್ರೆ ಈ ವಟಾರದಲ್ಲಿ ಯಾರಾದ್ರೂ ನಿಂತಾರು? ನನ್ನಲ್ಲಿ ಸುಗಂಧ ದ್ರವ್ಯ ಉಂಟು, ಅದನ್ನು ಬಿಡ್ತೇನೆ. ಕುಸ್ಕು ಅಂತ. ಆದ್ರೂ ಸ್ನಾನ ಮಾಡ್ಲಿಕ್ಕಿಲ್ಲ. ಅದರಲ್ಲಿ ಮೇಲೆ ಬಿದ್ದ 15 ದಿವಸ ಬಿಟ್ಟು ಅದು ನಾನು ವಶವರ್ತಿಯನ್ನಾಗಿ ಮಾಡಿಕೊಳ್ಳದಿದ್ರೆ ಮಾಡಿದ್ರೆ ಇಲ್ಲಲ್ಲ. ಹಾಗಾದ್ರೆ ನೀನು ಮಾಡುವುದು ಖಂಡಿತ. ನನ್ನದು ಒಂದು ಉಂಟು. ನೀನು ಅವಳನ್ನು ವಶ ಮಾಡಿದ್ದು ಹೌದು ಅಂತಾದ್ರೆ ಇವತ್ತಿನಿಂದ ಮೇಲೆ ನಾನು ಕಾಲಲ್ಲಿ ನಡೆಯುವುದಿಲ್ಲ, ಮತ್ತೆ ಕೈಯಲ್ಲೇ ನಡೆಯುವುದು. ಕಾಲು ಮೇಲೆ, ಕೈ ಕೆಳಗೆ. ವಿಶೇಷ ವ್ಯಕ್ತಿಗಳು. ವಿಶೇಷ ಯಾರಿಂದಲೂ ಸಾಧ್ಯ ಇಲ್ಲ. ಇದಾಗ್ಲಿಕ್ಕಿಲ್ಲ ಅದರ ಅರ್ಥ. ಹೋಗುದೇ ತೀರ್ಮಾನ ಮಾಡಿ ಆಯ್ತಾ? ತೀರ್ಮಾನವೇ. ಒಮ್ಮೆ ಬಾಯ್ತೇನೆ. ಅಲ್ಲೆಷ್ಟುಂಟು ಲೆಕ್ಕ ಮಾಡಿದ್ದು. ಹಲ್ಲು ಎಷ್ಟುಂಟು ಈಗ ಗೊತ್ತಾಯ್ತಲ್ಲ, ಮತ್ತೆ ಬರುವಾಗ ಎಷ್ಟುಂಟು ಗೊತ್ತಾಗ್ಬೇಕಲ್ಲ. ನಾವು ಇಷ್ಟರವರೆಗೆ ಒಂದೇ ಒಂದು ಹಲ್ಲು ಕಳ್ಕೊಳ್ಳಿಲ್ಲ. ಇನ್ನು ಇವಳ ವಿಷಯ ಇವತ್ತು ಅಂತ ಸುಯೋಗ ನಿನ್ನ ಬಾಳಿಗೆ ಬರ್ತದೆ. ನೋಡೋಣ. ಹಾಗಾದ್ರೆ ನಾನು ಈಗಲೇ ಬರ್ದಾಕ್ತೇನೆ. ಅಲ್ಲಲ್ಲಿ ನೂತನ ವಧುವರರಾಗಿ ಆಗಮಿಸುತ್ತಿರುವ ಚಂದ್ರಾವಳಿ ಕೃಷ್ಣರಿಗೆ ಶುಭ ಹಾರೈಸುವ ಗೋಪಾಲಕರ ಸಂಘದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತೆ ಯುವ ಖಜಾಂಚಿ ಅಷ್ಟೇ ಇದ್ರೆ ಸಾರ್ದು. ಸರ್ವ ಪದಾಧಿಕಾರಿಗಳು ಸದಸ್ಯರು ಅವರು ಗಲಾಟೆ ಮಾಡ್ತಾರೆ. ಸರ್ವ ಸದಸ್ಯರು ಗೋಪಾಲಕರ ಸಂಘ ಎಲ್ಲ ಸರ್ವ ಪದಾರ್ಥಗಳು ಇದ್ದೇವೆ. ಸರ್ವ ಪದಾರ್ಥಿಗಳಲ್ವಾ? ಸರ್ವ ಪದಾಧಿಕಾರಿಗಳು. ಖಂಡಿತ. ಹಾಗಾದ್ರೆ ನೀನು ಹಾಗೆ, ನೀನು ಹಾಗೆ. ಆಯ್ತು, ನೀನು ಹಾಗೆ, ನಾನು ವಶವರ್ತಿಯನ್ನಾಗಿ ನೋಡೋಣ. ಈಕನ ಬೇಡವಾ ಅಂತ. ಎಂತ ಬೇಡ? ನೀವು ನನ್ನಲ್ಲಿ ವಿಷಯ ಹೇಳದಿದ್ರೆ ಇದು ಹಾಗೆ ಹೋಗ್ತಿತ್ತು. ಬೇಡ ಬಾರೆಯ. ಎಂತ? ನಾನು ಒಳ್ಳೆದ್ರಲ್ಲಿ ಹೇಳುದು. ಬೇಡ ಕೃಷ್ಣ. ಕೊಳಲಿನಲ್ಲಿ ಉಬಿ ನೀರು ತುಂಬಿದೆ.